ಕೊರೋನಾ ಸಂಕಷ್ಟದ ಸಮಯದಲ್ಲಿ ದೇಶ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಕರ್ತವ್ಯ ಪಾಲನೆ ಮಾಡಿದ ಆಶಾ ಕಾರ್ಯಕರ್ತೆಯರಿಗೆ ತಲಾ 3,000 ರೂಪಾಯಿಗಳಂತೆ ಪ್ರೋತ್ಸಾಹ ಧನವನ್ನು ಬೆಳಗಾವಿ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ವತಿಯಿಂದ ವಿತರಿಸಲಾಗಿದೆ. ಒಬ್ಬರಿಗೆ 3,000ದಂತೆ ಸುಮಾರು 25 ಲಕ್ಷಕ್ಕೂ ಅಧಿಕ ಮೊತ್ತವನ್ನು ಆಶಾ ಕಾರ್ಯಕರ್ತರಿಗೆ ಸಹಾಯಧನದ ಮೂಲಕ ವಿತರಿಸಲಾಗಿದೆ ಅಂತ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಆಯೋಜಿಸಿದ ಬೆಳಗಾವಿ ಜಿಲ್ಲಾ ಸಹಕಾರಿ ಸಂಘಗಳ ಒಕ್ಕೂಟದಿಂದ ಕೋವಿಡ್-19 ಮಹಾಮಾರಿ ವಿರುದ್ಧ ಹೋರಾಡುತ್ತಿರುವ ಕೊರೋನಾ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನದ ಚೆಕ್ ವಿತರಣಾ ಕಾರ್ಯಕ್ರಮ ಹಾಗೂ ನಂದಿನಿ ಮಿಲ್ಕ್ ಪಾರ್ಲರ್ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಹಾಲು ಒಕ್ಕೂಟದ ವತಿಯಿಂದ ತಮ್ಮನ್ನೆಲ್ಲವನ್ನು ಇಲ್ಲಿ ಕರೆಸಿ ತಮಗೆ ಒಂದು ಅಭಿನಂದನೆಯನ್ನು ಹೇಳಿ ನಮ್ಮನ್ನು ಸಮಾಜಕ್ಕೆ ನಿಮ್ಮ ಕಾರ್ಯವನ್ನು ಪರಿಚಯ ಮಾಡಿಕೊಟ್ಟು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಈ ಸಂದರ್ಭದಲ್ಲಿ ಯಾರಾದರೂ ಮಾಡಿದರೆ ಅತಿ ಹೆಚ್ಚು ಪಾತ್ರಧಾರಿಗಳು ಯಾರಪ್ಪ ಅಂತಂದ್ರೆ ಅವರು ಆಶಾ ಕಾರ್ಯಕರ್ತರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ. ಬೆಳಗಾವಿ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ನಿರ್ದೇಶಕರಾದ ಅಪ್ಪಸಾಬ ಅವತಾಡೆ ಅವರು ಮಾತನಾಡಿ, ಸರ್ಕಾರ ಕೊಡುವ ಅಲ್ಪ ಗೌರವ ಧನದಲ್ಲಿಯೇ ಬದುಕು ಸಾಗಿಸುವ ಆಶಾ ಕಾರ್ಯಕರ್ತೆಯರು ತಮ್ಮ ಜೀವನ ಸಾಗಿಸಲು ಕಷ್ಟವಾಗುತ್ತಿದ್ದರೂ ಮಳೆ ಗಾಳಿ ಬಿಸಿಲು ಎನ್ನದೇ ತುರ್ತು ಸಂದರ್ಭದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಶ್ಲಾಘನೀಯ. ಆದ್ದರಿಂದ ಕೊರೋನಾ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತೆಯರಿಗೆ ತಲಾ 3,000ದಂತೆ ಸುಮಾರು ಕೆಎಂಎಫ್ ವತಿಯಿಂದ 25 ಲಕ್ಷಕ್ಕೂ ಹೆಚ್ಚು ಹಣವನ್ನು ಆಶಾ ಕಾರ್ಯಕರ್ತೆಯರಿಗೆ ಸಹಾಯಧನದ ರೂಪದಲ್ಲಿ ಚೆಕ್ಗಳನ್ನು ವಿತರಿಸಿದ್ದೇವೆ ಎಂದರು. ನೋಡಿದ್ರಿ, ನಾವು ಆಶಾ ಕಾರ್ಯಕರ್ತರಿಗೆ ನಮ್ಮ ಬೆಳಗಾವಿ ಒಕ್ಕೂಟದಿಂದ 25 ಲಕ್ಷ ರೂಪಾಯಿ ನಿರ್ಣಯ ತಗೊಂಡ್ರಿಂದ ಅವ್ರಿಗೆ 3,000 ರೂಪಾಯಿ ಸಹಾಯಧನ ಕೊಟ್ಟಿದ್ದೀವಿ ಆಶಾ ಕಾರ್ಯಕರ್ತರಿಗೆ. ಮತ್ತು ಇವತ್ತು ಅನೇಕ ಅಧಿಕಾರಿಗಳು ಯಾಕಂದ್ರೆ ಹೆಲ್ತ್ ಅದಾವು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದವರು. ಈ ಸಂದರ್ಭ ಕರ್ನಾಟಕ ಕೊಳಗೇರಿ ಮಂಡಳಿಯ ಅಧ್ಯಕ್ಷರು ಹಾಗೂ ಅಥಣಿ ಮತಕ್ಷೇತ್ರದ ಶಾಸಕರಾದ ಮಹೇಶ್ ಕುಮಟಳ್ಳಿ, ಕೆಎಂಎಫ್ ನಿರ್ದೇಶಕರಾದ ಬಾಬುರಾವ್ ವಾಘಮೋಡೆ, ವ್ಯವಸ್ಥಾಪಕರಾದ ಡಾಕ್ಟರ್ ಜಿಆರ್ ಮಣೇರಿ, ಉಪವ್ಯವಸ್ಥಾಪಕರಾದ ಡಾಕ್ಟರ್ ಬಿಕೆ ಜೋಶಿ ಮತ್ತು ಜಯಾನಂದ್, ಉಪಕೇಂದ್ರೀಯ ಅಧಿಕಾರಿಗಳಾದ ಬಿಕೆ ಜಾಧವ್, ಬಿಜೆಪಿ ಮುಖಂಡರಾದ ಶ್ರೀಶೈಲ್ ನಾಯಕ್, ಪ್ರಥಮ ದರ್ಜೆಯ ಗುತ್ತಿಗೆದಾರರಾದ ನಾನಾ ಸಭಾವತಾಡಿ, ಅರ್ಜುನ್ ನಾಯ್ಕ, ಶಿವಾನಂದ್ ಸಂಕ್ರೆಡ್ಡಿ, ಬಿಕೆ ಚನ್ನರೆಡ್ಡಿ, ಹಾಲು ಒಕ್ಕೂಟ ಸಂಘಗಳ ಪದಾಧಿಕಾರಿಗಳು, ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು ಮುಂತಾದವರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್ 24/7 ಅಥಣಿ.